ಕೇರಳ ರಾಜ್ಯದಲ್ಲಿ ಟೊಮ್ಯಾಟೊ ಜ್ವರ ಪತ್ತೆಯಾಗಿದ್ದು 4ನೇ ಕೊರೋನಾ ಅಲೆಯ ಭಯದ ಮಧ್ಯೆ ದೇಶದ ಜನತೆಯನ್ನ ಭೀತಿಯಲ್ಲಿ ಮುಳುಗುವಂತೆ ಮಾಡಿದೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಟೊಮ್ಯಾಟೊ ಜ್ವರ ಕಾಡುತ್ತೆ ಅಂತ ತಜ್ಞ ವೈದ್ಯರು ತಿಳಿಸಿದ್ದಾರೆ. ಈ ನಡುವೆ ಉಡುಪಿ ಜಿಲ್ಲಾಧಿಕಾರಿ ಕೂರ್ಮಾರಾವ್ ಅವರು ಉಡುಪಿ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಟೊಮ್ಯಾಟೊ ಜ್ವರ ಪ್ರಕರಣಗಳು ಪತ್ತೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಟೊಮ್ಯಾಟೊ ಜ್ವರ ಹೋಲುವ ಪ್ರಕರಣ 3 ತಿಂಗಳ ಹಿಂದೆ ಪತ್ತೆಯಾಗಿತ್ತು. ಫುಟ್ ಅಂಡ್ ಹ್ಯಾಂಡ್ ಲಕ್ಷಣಗಳಿರುವ ಪ್ರಕರಣ ಇದಾಗಿತ್ತು. ಈ ಬಗ್ಗೆ ಆರೋಗ್ಯ ಇಲಾಖೆಗೆ ನಾವು ವರದಿ ಮಾಡಿದ್ದೇವೆ. ಟೊಮ್ಯಾಟೊ ಜ್ವರ ಮತ್ತು ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ. ಇತ್ತೀಚಿನ ಯಾವುದಾದ್ರೂ ಹೊಸ ಪ್ರಕರಣ ಬಂದಿದೆಯೇ ಮಾಹಿತಿ ಸಂಗ್ರಹಿಸುತ್ತೇವೆ. ಖಾಸಗಿ ಕ್ಲಿನಿಕ್ಗಳಿಂದಲೂ ಮಾಹಿತಿ ಸಂಗ್ರಹಿಸ್ತಾ ಇದ್ದೇವೆ. ಎಲ್ಲಾ ಮಕ್ಕಳ ತಜ್ಞರಿಗೂ ಅಲರ್ಟ್ ಇರಲು ಸೂಚಿಸಿದ್ದೇವೆ. ಕೇರಳದಲ್ಲಿ ಪ್ರಕರಣ ಪತ್ತೆಯಾದ ನಂತರ ಮಕ್ಕಳ ತಜ್ಞರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಟೊಮ್ಯಾಟೊ ಜ್ವರ ಹೋಲುವಂತಹ ಯಾವುದೇ ಜ್ವರ ಬಂದರೂ ಕೂಡ ತಿಳಿಸಲು ಹೇಳಿದ್ದೇವೆ. ಇವರೆಗೆ ಯಾವುದೇ ಪ್ರಕರಣ ವರದಿಯಾಗಿಲ್ಲ. ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ. ಮಕ್ಕಳಲ್ಲಿ ಬೇರೆ ಬೇರೆ ತರಹದ ಜ್ವರ ಕಾಣಿಸಿಕೊಳ್ಳುತ್ತೆ. ಈ ಬಗ್ಗೆ ನಿರಂತರ ಸರ್ವೇಕ್ಷಣೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದರು. ಹ್ಯಾಂಡ್ ಆ್ಯಂಡ್ ಫುಟ್ ಅಂತ ಒಂದು ಡಿಸೀಸ್ ಸಂಬಂಧಪಟ್ಟವಾಗಿ ಅದು ನಾವು 2-3 ತಿಂಗಳ ಹಿಂದೆ ಒಂದು ಪ್ರಕರಣ ಈ ರೀತಿ ಗಮನಕ್ಕೆ ಬರುವಾಗ ನಮ್ಮ ಒಂದು ಸರ್ವೆಲೆನ್ಸ್ ಯೂನಿಟಿಂದ ವಿಶೇಷವಾಗಿ ಸ್ಯಾಂಪಲ್ ತೆಗೆದು ಸ್ಪೆಷಲ್ ಟೆಸ್ಟಿಂಗ್ ಎಲ್ಲ ಮಾಡುವಾಗ ಅದಕ್ಕೆ ಅದು ಕನ್ಫರ್ಮ್ ಆಗಿದೆ. ಅಂದರೆ ಹ್ಯಾಂಡ್ ಆ್ಯಂಡ್ ಫುಟ್ ಅಂತ ಅದಕ್ಕೆ ಸಂಬಂಧಪಟ್ಟಾಗೇ ಈಗ ಮ್ಯಾಕ್ಸಿಮಮ್ ಕ್ಲಾರಿಫಿಕೇಷನ್ ಕೊಡ್ತಾ ಇರೋದು. ಅದಕ್ಕೂ ಈಗ ನಾವೇನು ಹೇಳ್ತಾ ಇದ್ದೀವಲ್ಲ ಇದಕ್ಕೂ ಏನು ಸಂಬಂಧ ಇಲ್ಲ. ಸೊ ಆದ್ದರಿಂದ ಇದನ್ನು ಸಾರ್ವಜನಿಕರಲ್ಲೂ ಕೂಡ, ಯಾಕಂದರೆ ಯಾವುದೇ ರೀತಿಯಲ್ಲಿ ನಾವು ಎಚ್ಚರದಿಂದ ಇರಬೇಕು, ಯಾವುದೇ ರೀತಿಯಲ್ಲಿ ಭಯಕ್ಕೆ ಒಳಗಾಗೋದು ಅವಶ್ಯಕತೆ ಇಲ್ಲ. ಬಟ್ ಆ ರೀತಿ ಒಂದು ಸಿಮಿಲರ್ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಮಾಹಿತಿ ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸುಮಾರು ಪ್ರೈವೇಟ್ ಕ್ಲಿನಿಕ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸು, ನಮ್ಮ ಆಸ್ಪತ್ರೆಗಳೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಸರ್ವೆಲೆನ್ಸ್ ಆಗಬೇಕು. ಅದಕ್ಕೆ ಸಿಮಿಲರ್ ಇದ್ದರೂ ಕೂಡ ಅದನ್ನು ನಾವು ರೂಲ್ ಔಟ್ ಮಾಡಬೇಕು ಅಂತ ಉದ್ದೇಶದಿಂದ ಯಾವ ರೀತಿ ಟೆಸ್ಟಿಂಗ್ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋ ರೀತಿಯಲ್ಲಿ ನಾವು ಈಗಾಗಲೇ ಎಲ್ಲರಿಗೂ ಕೂಡ ಮಾಹಿತಿ ಪ್ರದಾನಿಸಿದ್ದೀವಿ. ನಮ್ಮ ಗಮನಕ್ಕೆ ಕೂಡ ತರಬೇಕು ಅಂತ ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇವೆ.